ದಕ್ಷಿಣ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಮಧುಜಿ ಮಾದೇಗೌಡ ಅವರು ಮುಂಬರುವ ದಕ್ಷಿಣ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದಾರೆ. ಆಲೂರಿನ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಂದಿನ 2016ರಲ್ಲಿ 1,10,000 ಪದವೀಧರರ ನೋಂದಣಿ ಇದ್ದು, ಕ್ಷೇತ್ರದಲ್ಲಿ ಸುಮಾರು 4 ಜಿಲ್ಲೆಯಲ್ಲಿ 1,30,000 ಮತದಾರರು ನೋಂದಣಿಯಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಬಹುದೊಡ್ಡ ಮತದಾರರು ನೋಂದಣಿಯಾಗಿದ್ದಾರೆ. ನಾನು ಕಾಂಗ್ರೆಸ್ ಪಾರ್ಟಿಯನ್ನ ಸೇರಿ 30 ವರ್ಷಗಳ ಅನುಭವವಿದ್ದು, ಆದರೆ ಮುಂಬರುವ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನ ಕೊಟ್ಟು ಕ್ಷೇತ್ರದ ಪದವೀಧರರು ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕು ಎಂದು ಹೇಳಿದರು. ನಮಗೆ ನೇರವಾಗಿ ಕಳಿಸಿದರು ಅಧಿಕಾರಿಗಳು, ಶಿಕ್ಷಕರು. ಆದರೆ ನಮ್ಮ ಅಭ್ಯರ್ಥಿಯ ಗುರಿ ನಿರುದ್ಯೋಗಿ ಪದವೀಧರರಿಗೆ ರಿಫಂಡ್ ಕೊಡೋದು ಮತ್ತು ಬ್ಯಾಂಕ್ಗಳ ಮುಖಾಂತರ, ಸರ್ಕಾರದ ಮುಖಾಂತರ. ನಿಮಗೆ ಗೊತ್ತಿದೆ, ಕಳೆದ ಬಾರಿ ಸಿದ್ದರಾಮಯ್ಯನವರ ಕಾಲದಲ್ಲಿ ನಾವು ಹಲವಾರು ಯೋಜನೆಗಳನ್ನು ಕೊಟ್ಟಿದ್ವಿ. SC ಕಾಂಟ್ರಾಕ್ಟರ್ಸ್ ಗ್ರಾಜ್ಯುಯೇಟ್ಸ್ ಇದ್ದಾರೆ, ಅವ್ರಿಗೆ 50 ಲಕ್ಷ ನೇರವಾಗಿ ವರ್ಕ್ ಕೊಡ್ತಾರೆ ಸಿದ್ದರಾಮಯ್ಯವರು. ಇದು ಇಡೀ ಭಾರತ ದೇಶದಲ್ಲೇ ಅತ್ಯಂತ ಮರಣೀಯವಾದ ಕೆಲಸ. ಈ ಬಾರಿ ಎಲ್ಲ ಜನಾಂಗದ ಪದವೀಧರರು, ನಿರುದ್ಯೋಗಿ ಪದವೀಧರರಿಗೆ ಹಲವಾರು ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಅವರು ಸ್ವಯಂ ಉದ್ಯೋಗವನ್ನು ಮಾಡಬೇಕು. ಸರ್ಕಾರಿ ನೌಕರರ ಜೀವನ ಮುಖ್ಯವಲ್ಲ. ಹಲವಾರು ರಂಗಗಳಲ್ಲಿ ಖಾದಿ ಗ್ರಾಮೋದ್ಯೋಗದಲ್ಲಿ ನಾವು ಗೊತ್ತಿರಬೇಕು, ಸಿದ್ದರಾಮಯ್ಯವರ ಕಾಲದಲ್ಲಿ 25 ಲಕ್ಷ ರೂಪಾಯಿವರೆಗೆ ನಾವು ಸಾಲ ಕೊಡ್ತೀವಿ. ಅದರಲ್ಲಿ 35% ಸಬ್ಸಿಡಿ ಇದೆ, ನಮಗೆ ಗೊತ್ತಿದೆ. ಆ ಥರದ ಹಲವಾರು ಕಾರ್ಯಕ್ರಮಗಳನ್ನು ನಿರುದ್ಯೋಗಿ ಪದವೀಧರರಿಗೆ ಎಲ್ಲ ಜನಾಂಗದವರಿಗೂ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಮುಖ್ಯ ಧ್ಯೇಯ. ಸುದ್ದಿಗೋಷ್ಠಿಯಲ್ಲಿ ಮುಳಿ ಮೋಹನ್ ಹೆಬ್ಬಿಗೆ, ಮೋಹನ್ ಶಿವಮೂರ್ತಿ, ರಂಗನಾಥ್, ಸರ್ವರ್ ಪಾಷಾ, ರಾಜಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು.